ಇವತ್ತು ನಾನು ಫಿಶ್ ಮಾರ್ಕೆಟಿಗೆ ಹೋಗಿದ್ದೆ. ತುಂಬ ವೆರೈಟಿ ಮೀನಿತ್ತು, ಆದರೆ ನನ್ನ ಫೇವ್ರೇಟ್ ಬಂಗುಡೆ. ಹಾಗಾಗಿ ನಾನು ಬಂಗುಡೆ ತಗೊಂಡೆ, ಬಂಗುಡೆ ಫ್ರೈ ಮಾಡುವ ಅಂತ ಹೇಳಿ. ಸೊ ಇಲ್ಲಿ ನಾನು 4 ಬಂಗುಡೆ ತಗೊಂಡಿದ್ದೇನೆ. ಈಗ ಬಂಗುಡೆಯನ್ನು ಕ್ಲೀನ್ ಮಾಡುವ. ನಾನಿಲ್ಲಿ ಕತ್ತರಿಯನ್ನು ಉಪಯೋಗಿಸ್ತಿದ್ದೇನೆ. ಕತ್ತರಿಯಲ್ಲಿ ಕೂಡ ಕ್ಲೀನ್ ಮಾಡ್ಬೋದು. ಫ್ರೆಶ್ ಇದೆ ಬಂಗುಡೆ, ಈ ಥರ ಮಾಡಬೇಕು. ನಿಮಗೆ ಫ್ರೈ ಮಾಡಲಿಕ್ಕೆ ಅದರ ತಲೆ ಇಟ್ಟರೆ ತುಂಬ ರುಚಿ ಬರುತ್ತೆ. ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಇಷ್ಟ ಆಗಲ್ಲ. ನಾನಿಲ್ಲಿ ಅದರ ತಲೆ ಕೂಡ ಇಡ್ತಿದ್ದೇನೆ, ಫ್ರೈಗೆ ಒಳ್ಳೆಯದಾಗುತ್ತೆ. ಈ ಥರ ಕ್ಲೀನ್ ಮಾಡಬೇಕು. ಅದರದ್ದೆಲ್ಲ ತೆಗ್ದಾಯಿತು. ಈಗ ಅದನ್ನು ನೀರಿನಲ್ಲಿ ತೊಳೆಯುವ, ಚೆನ್ನಾಗಿ ಕ್ಲೀನ್ ಮಾಡಬೇಕು. ಬಿಸಿ ಬಿಸಿ ಗಂಜಿ ಊಟಕ್ಕೆ ಬಂಗುಡೆ ಫ್ರೈ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಊಟ ಮಾಡಲಿಕ್ಕೆ. ಅದರ ತೊಳೆದಾಯ್ತು. ಈಗ ಸ್ವಲ್ಪ ಉಪ್ಪು ಹಾಕಿ ಕೂಡ ತೊಳೆಯುವ, ಚೆನ್ನಾಗಿ ಕ್ಲೀನ್ ಆಗುತ್ತೆ ಉಪ್ಪು ಹಾಕಿ ತೊಳೆದ್ರೆ. ಈ ಥರ ಮಾಡಬೇಕು. ತೊಳೆದಾಯ್ತು. ಈಗ ಮೀನಿಗೆ ಈ ಥರ ಕಟ್ಸ್ ಹಾಕಿ, ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈ ಥರ ಕಟ್ಸ್ ಹಾಕಬೇಕು ಫಿಶ್ಶಿಗೆ. ಕೆಂಪು ಮೆಣಸನ್ನು ನಾನು ಮೊದಲಿಗೆ ಬಿಸಿ ನೀರಲ್ಲೇ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಹುಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಜಾಸ್ತಿ ಎಲ್ಲರೂ ಹುಡಿ ಹಾಕಿ ಮಾಡ್ತಾರೆ, ಇದನ್ನೊಮ್ಮೆ ಟ್ರೈ ಮಾಡಿ. ಈ ಥರ ತುಂಬ ಸಣ್ಣ ಆಗಬೇಕು, ಪೇಸ್ಟ್ ಥರ. ಪೇಸ್ಟ್ ಸಣ್ಣ ಆಗಿ ಅದಕ್ಕೆ ಸ್ವಲ್ಪ 2 ಚಮಚ ಆದರೂ ಅರಿಶಿನ ಹುಡಿ, ಸ್ವಲ್ಪ ತೆಂಗಿನೆಣ್ಣೆ ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ. ಉಪ್ಪು ಸಾಕಾಗಲಿಲ್ಲ ಅಂದರೆ ಹಾಕಿ. ಈಗ ಕಟ್ ಮಾಡಿದಂತಹ ಮೀನಿಗೆ ಸವರುವ. ಕಟ್ ಮಾಡಿದಂತಹ ತೆಕ್ಕು ಕೂಡ ಹಾಕಿ ಚೆನ್ನಾಗಿ ಮಸಾಲ ಹಿಡಿಬೇಕು ಅದಕ್ಕೆ. ಅಕ್ಕಿ ಹಿಟ್ಟು ಯಾಕೆ ಹಾಕೋದಂದರೆ ಅದು ತುಂಬ ರುಚಿ ಬರುತ್ತೆ, ಅದಕ್ಕೋಸ್ಕರ. ಈ ಥರ ಮ್ಯಾರಿನೇಟ್ ಮಾಡಿ 1 ಗಂಟೆ ಇಟ್ಟರು ಒಳ್ಳೆಯದು. ಈ ಥರ ಎಲ್ಲ ಕಡೆ ಮಸಾಲ ಹಾಕಬೇಕು. ಈಗೆಲ್ಲ ಮಸಾಲ ಎಲ್ಲ ಹಾಕಿಟ್ಟಾಯಿತು ಮೀನಿಗೆ. ಈಗ ಒಂದು ಕಬ್ಬಿಣದ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕುವ. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ಫಿಶ್ ಫ್ರೈ ಮಾಡುವ. ಕಬ್ಬಿಣದ ಕಾವಲಿಯಲ್ಲಿ ಫಿಶ್ ಫ್ರೈ ಮಾಡಿದರೆ ತುಂಬ ರುಚಿ ಬರುತ್ತೆ. ಕಬ್ಬಿಣದ ಕಾವಲಿ ಸ್ವಲ್ಪ ಚಿಕ್ಕದು, 2 ಹಾಕಿದ್ದೇನೆ. ಅದರ ಮೇಲೆ ಸ್ವಲ್ಪ ಕರಿಬೇವು ಹಾಕಿ, ಟೇಸ್ಟ್ ಬರುತ್ತೆ, ಪರಿಮಳ ಕೂಡ ಬರುತ್ತೆ. 2 ಸೈಡ್ ಚೆನ್ನಾಗಿ ಫ್ರೈ ಮಾಡಬೇಕು.
ಇಲ್ಲಿ ಮಸಾಲೆ ಇಲ್ಲಿಯೂ ಕೂಡ ಬಿಟ್ಟುಕೊಳ್ಳುವುದಿಲ್ಲ. ಈಗ ಫ್ರೈ ಮಾಡಿ ಆಯಿತು, ತೆಗೆಯುವ. ನೋಡಿ ಎಷ್ಟು ಚೆಂದ ಬಂದಿದೆ ಕಲ್ಲರೆಲ್ಲ. ಫಿಶ್ಶಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೆ, ಎಲ್ಲಿಯೂ ಬಿಡಲಿಲ್ಲ. ಗಾರ್ನಿಷಿಗೆ ಸ್ವಲ್ಪ ಕರಿಬೇವು ಎಲ್ಲ ಹಾಕಿಟ್ಟಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಟ್ರೈ ಮಾಡುವ. ಬಿಸಿ ಬಿಸಿ ಇದೆ ಬಂಗುಡೆ ಮೀನು, ಫ್ರೈ ಆಯಿತು. ಗಂಜಿ ಊಟಕ್ಕಂತೂ ಸೂಪರ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.